विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ದೇವರನ್ನ ಸ್ಮರಿಸುತ್ತಾ ಇಲ್ಲಿರುವ ಗುರು ಹಿರಿಯರಿಗೆ ತಲೆಬಾಗಿ ನಮಿಸುತ್ತಾ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಲ್ಲಿ ನನ್ನ ನಿರೂಪಣೆಗೆ ಅನುಮತಿ ಕೋರುತ್ತಾ ನಾನು ಭಾರ್ಗವಿ US MCom ವಿಭಾಗದ ವಿದ್ಯಾರ್ಥಿನಿ. ಈಗ ನಿಮ್ಮ ಮುಂದೆ ಕೆಲವು ನಿಮಿಷಗಳ ಕಾಲ ಈ ಕಾರ್ಯಕ್ರಮದ ನಿರೂಪಣೆ ಮಾಡಲಿದ್ದೇನೆ. ಜಾನಪದ ಅಂದ್ರೆ ಅದು ಎರಡು ಪದಗಳಿಂದ ಬಂದಿದೆ. ಜನ ಅಂದ್ರೆ ವ್ಯಕ್ತಿ, ಪದ ಅಂದ್ರೆ ಪ್ರದೇಶ ಅಥವಾ ವಾಸಸ್ಥಳ. ಜಾನಪದ ಅಂದ್ರೆ ಮೌಖಿಕವಾಗಿ ಬಾಯಿಯಿಂದ ಬಾಯಿಗೆ ತಲೆಮಾರುಗಳಿಂದ ಬಂದ ಪರಂಪರೆ. ಇದು ಒಗಟಿನ ರೂಪದಲ್ಲಿರಬಹುದು, ಗಾದೆಯ ರೂಪದಲ್ಲಿರಬಹುದು, ಅಥವಾ ನೃತ್ಯ, ಗಾಯನ ಅಥವಾ ನಾಟಕದ ರೂಪದಲ್ಲೇ ಇರಬಹುದು. ಇಂತಹ ನಮ್ಮ ಜಾನಪದ ಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರ್ತಾ ಇದ್ದಾರೆ MCom ವಿಭಾಗದ ವಿದ್ಯಾರ್ಥಿನಿಯರು. ಕತ್ಲೆ ಕತ್ಲೆ ದಿನ ಪೂರ್ತಿ ಅಲಗೆ
ಕ್ಷಮೆಯ ದರಿದ್ರಿ, ಸದ್ಧರ್ಮ ನಾರಿ, ಕುಲಧರ್ಮ ಪತ್ನಿ. ಹೆಣ್ಣನ್ನ ಅತಿ ಗೌರವದಿಂದ ಕಾಣುತ್ತ ಪರಂಪರೆ ಇದ್ದ ದೇಶ ನಮ್ಮ ಭಾರತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣಿನ ಸುರಕ್ಷತೆ ಮೇಲೆ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ ಬಂದಿದೆ. ಹೆಣ್ಣಿನ ಸುರಕ್ಷತೆಯ ಕಾನೂನಿನ ಬಗ್ಗೆ ಹಾಗೂ ಕಠಿಣ ಕ್ರಮ ತಗೊಂಡ್ರೆ ಮಾತ್ರನೇ ಹೆಣ್ಣಿನ ಮೇಲಿನ ದೌರ್ಜನ್ಯನ ಕಡಿಮೆಯಾಗಿಸಬಹುದು ಎನ್ನುವ ಸಂದೇಶವನ್ನ ನಿಮ್ಮ ಮುಂದೆ ಸ್ಕಿಟ್ಟಿನ ರೂಪದಲ್ಲಿ ತರಲಿದ್ದಾರೆ ಎಂ.ಕಾಂ ವಿಭಾಗದ ವಿದ್ಯಾರ್ಥಿಗಳು. ಸೂರ್ಯ, ಯಾಕೆ ಆ ಪುಟ್ಟ ಮಗುವಿಗೆ ಅಷ್ಟೊಂದು ಸತಾಯಿಸ್ತಾ ಇದೆಯಾ? ಏನಾದ್ರೂ ಕೊಡ್ಬಾರ್ದಾ? ಇಲ್ಲಪ್ಪ, ಇವಳಿಗೆ ಯಾಕೆ ಸುಮ್ಮನೆ? ಇಲ್ಲಮ್ಮ, ನಾನು ಕೊಡ್ತೀನಿ, ನಾನು ಸುಮ್ಮನೆ ಸತಾಯಿಸ್ತೀನಿ ಅಷ್ಟೇ. ಆಯ್ತು, ಹೋಗು. ಕಿಕ್ಕು ಫುಲ್ಲು ಏನಿದೆ, ಆ ಕಿಕ್ಕನ್ನು ಇಳಿಸ್ಬೇಕಲ್ವ ಈಗ? ಈಗ ಯಾರು ಸಿಗ್ತಾರ? ಇನ್ನು ಕಾಂಪೌಂಡ್ ಯಾರೋ ಬರ್ತಾರ ಕೇಳ್ತೇನೆ. ನೋಡು ನೋಡು ಬೇಗ. ಮಚ್ಚಾ ಮಚ್ಚಾ ಈ ವೇಳೆ ಆಗ್ಬೋದಾ? ಇವತ್ತಿಗೆ ಸಾಕು, ಅಡ್ಜಸ್ಟ್ ಮಾಡುವ ಬಾಬಾ. ಬ್ರೇಕಿಂಗ್ ನ್ಯೂಸ್. ಹಾಡುವಾಗಲೇ ಬಾಲಕಿಯ ಮೇಲೆ ಅಮಾನುಷ ದೌರ್ಜನ್ಯ. ಶಾಲೆಯಿಂದ ಹಿಂದೆ ಬರುವ ಹೊತ್ತಲ್ಲೇ 2 ದುಷ್ಕರ್ಮಿಗಳಿಂದ ಹೇಯ ಕೃತ್ಯ. ಬೈಲುನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹೆಚ್ಚಿನ ಮಾಹಿತಿಗಾಗಿ ಫಸ್ಟ್ ನ್ಯೂಸ್ ಚಾನೆಲ್ನ ವೀಕ್ಷಿಸಿ. ಹಲೋ, ಎಲೆಕ್ಷನ್ ಹೇಗೂ ಅಡ್ಡ ಬರ್ತಾ ಇದೆ ಅಲ್ವಾ? ಇವತ್ತು ನಡೆದ ರೇಪ್ ಕೇಸ್ನ ವಿಷಯವನ್ನೇ ಇಟ್ಕೊಂಡು ನಮ್ಮ ಪಕ್ಷಕ್ಕೆ ಅನುಕೂಲವಾಗುವಂತೆ ಮಾಡ್ಕೊಳ್ಳೋ. ಅದಕ್ಕೆ ಮೇನ್ ಆಗಿ ಇವತ್ತು ನಾವು ನೈಟ್ ಕ್ಯಾಂಡಲ್ ಮಾರ್ಚ್ ಪ್ರತಿಭಟನೆ ಮಾಡುವ. ಈ ಪ್ರತಿಭಟನೆಯು ನಮ್ಮ ಒಂದು ಪಕ್ಷಕ್ಕೆ ಅನುಕೂಲವಾಗಬಹುದು. ನೋಡಿ, ಆ ಪಕ್ಷದವರೇ ಕ್ಯಾಂಡಲ್ ಮಾರ್ಚ್ ಮಾಡುವಾಗ ನಾವು ಮಾಡಲೇಬೇಕು, ಇಲ್ಲಾಂದ್ರೆ ನಮ್ಮ ಪಕ್ಷಕ್ಕೊಂದು ಮರ್ಯಾದೆ ಇರುವುದಿಲ್ಲ. ಒಂದು ತಿಂಗಳ ನಂತರ ಸಾಕ್ಷ್ಯಾಧಾರ ಕೊರತೆಯಿಂದ ಆರೋಪಿಗಳನ್ನು
ನೋಡಿ, ಕಾನೂನಿನ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಕಾನೂನಿಗೆ ನಾವು ತಲೆಬಾಗಬೇಕು. ಕೋರ್ಟ್ ಅವರನ್ನು ನಿರಪರಾಧಿ ಎಂದು ಸಾಬೀತು ಮಾಡಿದ ಮೇಲೆ ನಾವು ಜನಸಾಮಾನ್ಯ ಯಾವುದೇ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ಹುಡುಗಿಯರ ವಸ್ತ್ರದಾನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದಕ್ಕೆ ನೀವು ಏನು ಹೇಳ್ತೀರಿ? ನೋಡಿ, ನಾನು ಒಂದು ಹೆಣ್ಣಾಗಿ ಆ ಮುಕ್ತ ಬಾಲಕಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸುತ್ತೇನೆ. ಆದರೆ ಹುಡುಗಿಯರು ತಮ್ಮ ವಸ್ತ್ರಗಳ ಬಗ್ಗೆ ಕೊಂಚ ಕಾಳಜಿ ವಹಿಸುವುದು ಉತ್ತಮ. ಆದರೆ ಈ ರೀತಿ ಸಿರಿ ಸಂಸ್ಕೃತಿಗಳು ಹೆಚ್ಚಾಗಿ ಇಂಥ ಅನಾಹುತಗಳಿಗೆ ಹೆಚ್ಚಿನ ಮಾಹಿತಿಯಾಗಿ ನೋಡ್ತಾ ಇದ್ದೀವಿ. ಸೂರ್ಯ ಎಲ್ಲಿಗೆ ಹೋಗ್ತಾ ಇದೆಯಾ? ಇಲ್ಲಪ್ಪ ತಡಿಬೇಡ, ನನ್ನ ತಂಗಿ ಏನ್ ನ್ಯಾಯ ಸಿಕ್ಕಿದಪ್ಪ. ಬೇಡ ಸೂರ್ಯ, ಬೇಡ. ಇಲ್ಲಪ್ಪ, ನನಗೆ ನ್ಯಾಯ ಬೇಕು. ಹಂಗಾದ್ರೆ ನಾನೇ ಕಾನೂನು ಬೇಡ. ಬದುಕಿ ಮಾಡಿದವರನ್ನು ಕಂಡರೆ ಕಿಡುಕಿಂಚ ಹೋದ ಮೇಲೂ ಬಿಡದು ನಿಮ್ಮಲ್ಲಿ ಒಳಸಂಚು ಜೀವಂತ ಸುತ್ತು ನಾನಿಗೆ ನಿನ್ನ ಸೀಳುವ ನಿನ್ನ ಕಂಡರೆ ರಕ್ತ ಕುಡಿದಿದೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಕಾನೂನನ್ನು ಕೈಗೆ ತಗೊಂಡ್ರೆ ನಮ್ಮ ಸಮಾಜದಲ್ಲಿ ಕಾನೂನಿನ ಅವಶ್ಯಕತೆ ನಿಲ್ತಾ ಇಲ್ಲ. ನೋಡಿ, ಅಲ್ಲೊಬ್ಬ ಯುವಕ ಇಬ್ಬರು ಯುವಕರ ರುಂಡವನ್ನೇ ಚೆಂಡಾಡಿದ್ದಾನೆ. ಇದೊಂದು ಘೋರ ಕೃತ್ಯ. ಏನೇ ಆಗಿದ್ದರೂ ಕೂಡ ಇವರು ಕಾನೂನನ್ನು ಪಾಲನೆ ಮಾಡಲೇಬೇಕಿತ್ತು. ಅದನ್ನು ಹೊರತಾಗಿ ಈ ರೀತಿ ಯುವಕರನ್ನು ಕೊಲೆ ಮಾಡಿದ್ದು ನಿಜಕ್ಕೂ ಖಂಡನೀಯ ಮತ್ತು ಇದು ನಮ್ಮ ಸಮಾಜಕ್ಕೂ ಒಂದು ಕಪ್ಪು ಚುಕ್ಕೆ. ಇದನ್ನು ನಮ್ಮ ಮಾನವ ಹಕ್ಕು ಆಯೋಗ ತಡೆಗಟ್ಟುತ್ತದೆ. ಹಾಗಾಗಿ ಇಂತಹ ಯುವಕರಿಗೆ ಧಿಕ್ಕಾರ, ಧಿಕ್ಕಾರ. ನೋಡಿದ್ರಲ್ಲ ಮಿತ್ರರೇ, ಅತ್ಯಾಚಾರ ಮಾಡಿದ ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ. ನಾನು ಮಾತ್ರ ಈ ರೀತಿ ಮಾಡಿರುವ ಸಮಾಜಕ್ಕೆ ಅಭಿವೃದ್ಧಿಯಾಗಿದೆ. ಹಾಗಂತೇಳಿ ನನ್ನ ತಂಗಿ ಏನು ತಪ್ಪು ಮಾಡಿದರು? ನಾನು ಕೂಡ ಮಾಡಿರುವುದು ಅಷ್ಟೇ ತಪ್ಪು. ಹಾಗಂತೇಳಿ ಸೃಷ್ಟಿಸಿದ ಜೀವಕರ್ತನಿಗೆ ಮಾತ್ರ ಜೀವತಿಗೆ ನನ್ನ ತಂಗಿಗಳು ಏನು ತಪ್ಪು ಮಾಡಿದರು? ಹೌದು, ಒಂದು ವರ್ಗ ಇದೆ. ಹೆಣ್ಣಿನ ಉಡುಗೆ ತೊಡುಗೆ ಬಗ್ಗೆ ಮಾತ್ರ ಒಂದು ವರ್ಗ ಇದೆ. ಹೌದು ಸ್ವಾಮಿ, ಮುಂದೆ ನಡೆದ ಜಮ್ಮು ಕಾಶ್ಮೀರ ಅತ್ಯಾಚಾರ ಪ್ರಕರಣ ಆ ಬಾಲಕಿಯ ವಯಸ್ಸು ಕೇವಲ 8 ವರ್ಷ. ಅವಳು ಯಾವ ಟೈಪಿಗೆ ಡ್ರೆಸ್ ಹಾಕಿದ್ದಳು? ಮುಂದೆ ಕೊಲ್ಕತ್ತಾದಲ್ಲಿ ಆ ವೈದ್ಯ ಬಿಳಿ ತುಂಬಾ ಮೇಕಪ್ ಧರಿಸಿದಳು. ಅವಳು ಯಾವ ಟೈಪಿಗೆ ಡ್ರೆಸ್? ಅವಳನ್ನು ಕೂಡ ಅನಾನುಷವಾಗಿ ಹತ್ಯೆ ಮಾಡಿದೆ. ಇಲ್ಲಿ ಪ್ರತಿ 16 ನಿಮಿಷಕ್ಕೆ ಭಾರತದಲ್ಲಿ ಅತ್ಯಾಚಾರ ಆಗುತ್ತಿದೆ. ಭಾರತದಲ್ಲಿ 2023ರಿಂದ 2024ರವರೆಗೆ ಒಟ್ಟು ದಾಖಲಾದ ಅತ್ಯಾಚಾರ ಬರೋಬ್ಬರಿ 49,700. ಹೌದು, ನಾನು ಮಾಡಿದ್ದು ಕೂಡ ತಪ್ಪೇ, ಅದು ಕೂಡ ಪರಿಹಾರದಲ್ಲ. ಅದಕ್ಕೆ ಬೇಕಾದ ಪರಿಹಾರ ಒಂದೇ, ಅರಬ್ ಯುರೋಪ್ ರಾಷ್ಟ್ರಗಳಿರುವಂತಹ ಕಾನೂನು. ಆ ಕಾನೂನು ಇಲ್ಲಿ ತಂದ್ರೆ ಅತ್ಯಾಚಾರಿಗಳು ಜೈಲಿನಲ್ಲಿ ರಾಜಾರೋಷವಾಗಿ ಪೊಲೀಸರವರು ಆ ತರದೇ ಆದ ಒಂದು ಶಿಕ್ಷೆ ಕೊಡಬಹುದು. ಆಗ ಮಾತ್ರ ಗಾಂಧೀಜಿ ಕಂಡ ರಾಮರಾಜ್ಯದ ಬಗ್ಗೆ ಅನ್ಸಾಧ್ಯ. ಇಡೀ ಜಗತ್ತಿನಲ್ಲಿ ಒಂದು ರಾಷ್ಟ್ರ ಇದ್ದರೆ ಒಂದು ರಾಷ್ಟ್ರ ಭಾರತ ಏನಾದರೂ ಪುರುಷರ ರಾಷ್ಟ್ರ. ಆ ರಾಷ್ಟ್ರಕ್ಕೆ ಧಕ್ಕೆ ಆಗುವುದು ಬೇಡ, ಮತ್ತೆ ಭೂಮಿ ಮಾತೆಗೆ ಧಕ್ಕೆ ಆಗುವುದು ಬೇಡ. ಎಲ್ಲರೂ ಹೇಳಿ ಬೋಲೋ ಭಾರತ್ ಮಾತಾಕ್ಕೆ. ಇತ್ತೀಚಿನ ಕುಟುಂಬದಲ್ಲಿ ಕುಟುಂಬದ ಗಾತ್ರದ ಜೊತೆ ಬಾಂಧವ್ಯದ ಅಳತೆ ಸಹ ಕಡಿಮೆ ಆಗ್ತಾ ಇದೆ. ಚೆಲ್ಲಿ ಹೋದ ಹಾಲಿಗೆ ಚಿಂತಿಸಿ ಫಲವಿಲ್ಲ. ಹಾಗೆ ತಾಯಿಯ ಮಮತೆ ಮತ್ತು ವಾತ್ಸಲ್ಯನ ಕಳೆದುಕೊಂಡ ಮೇಲೆ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ ಇಲ್ಲ ಅನ್ನುವ ಸಂದೇಶವನ್ನು ಹಾಗೂ ತಾಯಿಯ ಮಹತ್ವವನ್ನ ನಿಮ್ಮ ಮುಂದೆ ತಮ್ಮ ಸೋಲೋ ಪರ್ಫಾರ್ಮೆನ್ಸ್ ಮೂಲಕ ಹೇಳಿಕೆ ಬರ್ತಾ ಇದ್ದಾರೆ ಕುಮಾರಿ ಅನ್ವಿಷಾ.
ಇಲ್ಲದೆ ಹೋದೆ. ಮನೆಗೆ ಹೋಗಿ ನೋಡಿದೆ, ಅಮ್ಮ ಆಗ್ಲೇ ಹಾಸಿಗೆ ಹಿಡಿದ್ಬಿಟ್ಟಿತ್ತು. ಅಂದಾಗೆ ಅವಳ ನಮ್ಮ ಸದ್ದುಗದ್ದ ಮಾಡಬೇಡಿ, ಸದ್ದುಗದ್ದ ಮಾಡಿದ್ರು ಪರವಾಗಿಲ್ಲ. ಯಾಕಂದ್ರೆ ಬೆಳಿಗ್ಗೆಯಿಂದ ನಾನು ಅದನ್ನೇ ಮಾಡ್ತಿದ್ದೇನೆ. ಆದ್ರೆ ಯಾಕೋ ಎದ್ದೇಳ್ತಾನೆ ಇಲ್ಲ. ಅವತ್ತೊಂದು ದಿನ ಒಂದು ಘಟನೆ ನಡೆಯಿತು. ಅಮ್ಮ ಕೋಣೆಯಲ್ಲಿ ಮಲ್ಕೊಂಡಿದ್ರು. ಅದೇ ಕಿಟಕಿಯಲ್ಲಿ ಒಂದು ಕಾಗೆ ಇತ್ತು. ಅಮ್ಮ ಕೇಳಿದ್ರು ಏನದು ಅಂತ. ಒಂದ್ಸಲ ಹೇಳಿದೆ ಅದು ಕಾಗೆ ಅಂತ. ಮತ್ತೊಂದ್ಸಲ ಕೇಳಿದ್ರು, ಅವಾಗ್ಲೂ ಹೇಳಿದೆ ಅಮ್ಮ ಅದು ಕಾಗೆ ಅಂತ. ಆದ್ರೆ ಮೂರನೇ ಸಲ ಕೇಳಿದಾಗ ನನ್ನ ಕೋಪ ನೆತ್ತಿಗಿರಿತು. ಏನಮ್ಮ ಇದು, ಹೆಸರು ಹೇಳೋದು ಅದು ಕಾಗೆ. ಅವತ್ತಿನ ತಮಾಷೆಗೆ ಮಾತ್ರ ಬಿಡಂತ ಹೇಳಿದೆ. ಜಾನಪದ ನೃತ್ಯ ಜನಜೀವನ, ಹಬ್ಬ, ಸಂಸ್ಕೃತಿ ಇತ್ಯಾದಿಗಳನ್ನ ಪ್ರತಿನಿಧಿಸುತ್ತದೆ. ನಮ್ಮ ಕರ್ನಾಟಕದಲ್ಲಿ ವಿವಿಧ ಶೈಲಿಯ ಜಾನಪದ ನೃತ್ಯ ಇದೆ. ಇದರಲ್ಲಿ ಪ್ರಮುಖವಾದದ್ದು ಯಕ್ಷಗಾನ, ಡೊಳ್ಳುಗುಣಿತ, ಕೋಲಾಟ, ವೀರಗಾಸೆ, ಕಂಸಾಳೆ ಇತ್ಯಾದಿಗಳು. ಇಂತಹ ನಮ್ಮ